ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಭಿನಂದನ್ ಅಂತ ಒಬ್ಬ ಯುದ್ಧ ಕೈದಿಯನ್ನ ಕೇವಲ 48 ಗಂಟೆಗಳ ಒಳಗೆ ಭಾರತಕ್ಕೆ ಒಪ್ಪಿಸುವಂತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಪಾಕಿಸ್ತಾನವನ್ನು ಶರಣಾಗತಿ ಮಾಡಿರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹಾಗಾಗಿ ಇವತ್ತು ಜನರಿಗೆ ವಿಶ್ವಾಸ ಇದೆ, ಭಾರತದ ರಕ್ಷಣೆ ನರೇಂದ್ರ ಮೋದಿಯಿಂದ, ಭಾರತದ ಜನರ ರಕ್ಷಣೆ ನರೇಂದ್ರ ಮೋದಿಯಿಂದ. ಮುಂದಿನ ದಿನಗಳಲ್ಲಿ ಭಾರತ ಪರಂ ವೈಭವ ಸ್ಥಿತಿಗೆ ಕೊಂಡೊಯ್ಯತಕ್ಕಂಥ ತಾಕತ್ತಿದ್ರೆ ಅದು ನರೇಂದ್ರ ಮೋದಿಯಿಂದ. ಅದಕ್ಕೋಸ್ಕರ ಇಡೀ ದೇಶದ ಜನ ಇವತ್ತು ನರೇಂದ್ರ ಮೋದಿಯ ಜೊತೆಗಿದ್ದಾರೆ. ಬಂಧುಗಳೇ, ಕಳೆದ 10 ವರ್ಷಗಳಲ್ಲಿ ನೀವು ನನಗೆ ಆಶೀರ್ವಾದವನ್ನು ಮಾಡಿದಿರಿ. ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ನಾನು ರಾಜಕಾರಣವನ್ನು ಮಾಡಿದ್ದೇನೆ. ಪ್ರಾರಂಭದ 5 ವರ್ಷಗಳ ಕಾಲ ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ. ಆಗ 3,500 ಕೋಟಿ ರೂಪಾಯಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂತು. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನರೇಂದ್ರ ಮೋದಿಯ ಸರ್ಕಾರದಲ್ಲಿ 2014ರಿಂದ 19ರವರೆಗೆ 2ನೇ ಅವಧಿಯ ಲೋಕಸಭಾ ಸದಸ್ಯನಾಗಿದ್ದೇನೆ. ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ, ನರೇಂದ್ರ ಮೋದಿ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ 16,520 ಕೋಟಿ ರೂಪಾಯಿ ಅನುದಾನ ಕೊಡುವುದರ ಮುಖಾಂತರ ಈ ಜಿಲ್ಲೆಯ ಇತಿಹಾಸದಲ್ಲಿ ಅತಿ ಹೆಚ್ಚು ಅನುದಾನಗಳನ್ನು ಕೊಡಲಾಯಿತು. ಬಂಧುಗಳೇ, ಇವತ್ತು ಇಡೀ ದೇಶದಲ್ಲಿ ಸ್ಮಾರ್ಟ್ ಮತ್ತು ಅಮೃತ ಸಿಟಿಯನ್ನು ಪಡೆದಿರತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅಮೃತ ಮತ್ತು ಸ್ಮಾರ್ಟ್ ಸಿಟಿ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ ಬಂದಿದೆ. ಹೈವೇಯಲ್ಲಿ 7,500 ಕೋಟಿ ರೂಪಾಯಿಗಳ ಯೋಜನೆಗಳು ಬಂದಿದ್ದಾವೆ. ರೈಲ್ವೆಯಲ್ಲಿ 1,500 ಕೋಟಿ ರೂಪಾಯಿಗಳ ಯೋಜನೆಗಳು ಬಂದಿದ್ದಾವೆ. ಮಂಗಳೂರಿನಲ್ಲಿ ಕರಾವಳಿಯ ರಕ್ಷಣೆ ಆಗಬೇಕು, ಅದಕ್ಕೋಸ್ಕರ ಕರಾವಳಿ ರಕ್ಷಣಾ ಪಡೆಯ ಟ್ರೈನಿಂಗ್ ಸೆಂಟರ್ ಮಂಗಳೂರಿಗೆ ಬಂದಿದೆ. ಬಂಧುಗಳೇ, ಪ್ಲಾಸ್ಟಿಕ್ ಪಾರ್ಕ್ ಇವತ್ತು ಮಂಗಳೂರಿಗೆ ಬಂದಿದೆ. ಮಂಗಳೂರನ್ನು ಅಭಿವೃದ್ಧಿ ಪಡಿಸುವುದಕ್ಕೋಸ್ಕರ MRPL 3rd ಫೇಸ್ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಮನೆಗಳಿಗೆ ಗ್ಯಾಸ್ ಅನ್ನು ಕೊಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಇವತ್ತು ಪೈಪ್ ಗ್ಯಾಸ್ನ ಮುಖಾಂತರ ಮಂಗಳೂರಿನಲ್ಲಿ ಶಿಲಾನ್ಯಾಸವನ್ನು ಮಾಡಿ ಮನೆಗಳಿಗೆ ಪೈಪ್ ಗ್ಯಾಸ್ಗಳನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನರೇಂದ್ರ ಮೋದಿ ಅವರ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯ ಮುಖಾಂತರ ಅಭಿವೃದ್ಧಿಯ ಪಥದತ್ತ ಹೋಗ್ತಾ ಇದೆ. ನೀವು ಯಾವ ಆಶೀರ್ವಾದ ಮಾಡಿದ್ರ ಆ ಆಶೀರ್ವಾದಕ್ಕೆ ಸರಿಯಾಗಿ ನಾನು ನಡ್ಕೊಂಡಿದ್ದೇನೆ. ಇವತ್ತು ಪತ್ರಿಕೆಗಳ ಸರ್ವೆಗಳು ಹೇಳ್ತವೆ, ದೇಶದಲ್ಲಿ ಅತಿ ಹೆಚ್ಚು ಲೋಕಸಭೆಯಲ್ಲಿ ಭಾಗವಹಿಸಿದ ಸಂಸದರಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಿದ್ದಾರೆ. ಅತಿ ಹೆಚ್ಚು ಅನುದಾನಗಳ ಬಳಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಿದ್ದಾರೆ. ಅತಿ ಆದರ್ಶ ಗ್ರಾಮವನ್ನ ರಾಜ್ಯದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಲ್ಪ ಜಿಲ್ಲೆ ಇದೆ ಅಂತ ಸರ್ವೆ ಹೇಳ್ತದೆ. ಅದೇ ಸರ್ವೆ ಹೇಳ್ತದೆ, ಕಾಂಗ್ರೆಸ್ಸಿನ ಮಹಾನ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು 355ನೇ ಸ್ಥಾನದಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ 22ನೇ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ನೀವು ಯಾವ ಆಶೀರ್ವಾದವನ್ನು ಮಾಡಿದಿರ ಅದಕ್ಕೆ ಚ್ಯುತಿ ಬಾರದ ರೀತಿಯ ರಾಜಕಾರಣವನ್ನು ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, ನಾನು ಕಳೆದ 10 ವರ್ಷದಲ್ಲಿ ಈ ಜಿಲ್ಲೆಯ ಸಮಸ್ಯೆಗಳು ಬಂದಾಗ ಎತ್ತಿನ ಹೊಳೆಯ ಸಮಸ್ಯೆಯನ್ನು ಕಾಂಗ್ರೆಸ್ ಸೃಷ್ಟಿ ಮಾಡಿತು. ನಮ್ಮ ದಕ್ಷಿಣ ಕನ್ನಡ ಜೀವ ನದಿಯಾಗಿರ್ತಕ್ಕಂಥ ನೇತ್ರಾವತಿಯನ್ನು ತಿರುಗಿಸುವ ಪ್ರಯತ್ನ ಮಾಡಿತು. ಆ ನೇತ್ರಾವತಿಗೋಸ್ಕರ ಹೋರಾಟವನ್ನು ಮಾಡಿದೆ. ಭಾರತೀಯ ನಮ್ಮ ಜಿಲ್ಲೆಯ ಸಂಸ್ಕೃತಿ ಆಗಿರ್ತಕ್ಕಂಥ ಕಂಬಳವನ್ನು ನಿಲ್ಲಿಸುವ ಪ್ರಯತ್ನ ಆಯಿತು. ಆ ಕಂಬಳಕ್ಕೋಸ್ಕರ ಹೋರಾಟ ಮಾಡತಕ್ಕಂಥ ಕೆಲಸ ಪ್ರಾರಂಭ ಆಯಿತು. ಈ ಜಿಲ್ಲೆಯಲ್ಲಿ ನಮ್ಮ ಪ್ರಶಾಂತ್ ಪೂಜಾರಿಯಿಂದ ಹಿಡಿದು ದೀಪಕ್ ರಾವ್ ವರೆಗೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಕುಶಾಲನಗರದಿಂದ ಮಂಗಳೂರಿನವರೆಗೆ ಪಾದಯಾತ್ರೆ ಮಾಡಿ ನಾವು ನ್ಯಾಯವನ್ನು ಕೇಳುವಂತ ಪ್ರಯತ್ನವನ್ನು ಮಾಡಿದೆವು. ದೇಯಿ ವೈದ್ಯತೆ ಕ್ಷೇತ್ರದಲ್ಲಿ ಅನ್ಯಾಯ ಆದಾಗ ದೇಯಿ ವೈದ್ಯತೆ ಕ್ಷೇತ್ರದವರೆಗೆ ಪಾದಯಾತ್ರೆಯನ್ನು ಮಾಡಿ ಸಮಾಜಕ್ಕೆ ನ್ಯಾಯ ಕೊಡತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ದೇನೆ. ಹಾಗಾಗಿ 16 ಕೇಸುಗಳು ಬಂದಿದೆ. ಆದರೆ ನನಗೆ ಒಂದೇ ಒಂದು ಕೇಸು ಗುಂಡಾಗಿರಿಗೆ ಬಂದಿಲ್ಲ, ಪಬ್ಬಿಗೋಸ್ಕರ ಬಂದಿಲ್ಲ, ಕ್ಲಬ್ಬಿಗೋಸ್ಕರ ಬಂದಿಲ್ಲ, ಕ್ಲಬ್ಬಿನಲ್ಲಿ ಡ್ಯಾನ್ಸ್ ಮಾಡಿದ್ದಕ್ಕೋಸ್ಕರ ಬಂದಿಲ್ಲ, ಗುಂಡಾಗಿರಿಯ ರಾಜಕಾರಣ ಮಾಡಿದ್ದಕ್ಕೆ ಬಂದಿಲ್ಲ, ಜನರನ್ನು ಹಿಡ್ಕೊಂಡು ಹೋದಕ್ಕೆ ಬಂದಿಲ್ಲ. ಈ ಜಿಲ್ಲೆಯ ನೆಲ ಜಲ ಉಳಿಸುವುದಕ್ಕೋಸ್ಕರ ಹೋರಾಟ ಮಾಡಿದ್ದಕ್ಕೆ ಬಿದ್ದಿದೆ. ಹಾಗಾಗಿ ಮುಂದಕ್ಕೂ ಈ ಜಿಲ್ಲೆಯನ್ನ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಸಮಯದ ಅಭಾವ ಇದೆ. ಸಹೋದರಿ ಶೋಭಕ್ಕ ಮಾತನಾಡಲಿಕ್ಕಿದೆ. ನರೇಂದ್ರ ಮೋದಿ ಅವರು ಇಳಿದು ಬರ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳಬಲ್ಲೆ, ಈ ಬಾರಿ ಅವಕಾಶವನ್ನು ಕೊಡಿ. ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕರ್ನಾಟಕದಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ಅಭಿವೃದ್ಧಿಯಲ್ಲಿ ತರುವಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಜಗತ್ವಂದ್ಯ ಭಾರತ ನಿರ್ಮಾಣಕ್ಕೆ ನರೇಂದ್ರ ಮೋದಿ ಅವರಿಗೆ ಬೆಂಗಾವಲಾಗಿ ನಿಲ್ಲುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನೀವು ಆಶೀರ್ವಾದ ಮಾಡಿ ಅಂತ ಹೇಳಿ ಮನೆಗಳಿಗೆ ಬಂದು ನಿಮ್ಮಲ್ಲಿ ಆಶೀರ್ವಾದವನ್ನು ಕೇಳಬೇಕು ಅಂತಿದ್ದೆ. ಆದರೆ ಇವತ್ತು ಬಂಧುಗಳೇ, ನಿಮ್ಮೆಲ್ಲರ ಮುಖದಲ್ಲಿ, ನಿಮ್ಮೆಲ್ಲರ ಹೃದಯದಲ್ಲಿ ಈ ಜಿಲ್ಲೆಯ ಮತದಾರ ದೇವರುಗಳನ್ನು ಕಾಣ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಆ ಮತದಾರರ ಆಶೀರ್ವಾದ ಅಂತ ತಿಳ್ಕೊಳ್ತೇನೆ. ಇಲ್ಲಿ ಬಂದಿರತಕ್ಕಂಥ ಲಕ್ಷ ಜನಸಂಖ್ಯೆ ಇದೆಯಲ್ಲ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರ ಹೃದಯ ಅಂತ ತಿಳ್ಕೊಳ್ತೇನೆ. ಇದು ಜಿಲ್ಲೆಯ ಮತದಾರರ ಭಾವನೆ ಅಂತ ತಿಳ್ಕೊಳ್ತೇನೆ. ಈ ಮೈಕ್ ನಿಮ್ಮ ಕಾಲು ಅಂತ ಮುಟ್ಟಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಬಾರಿಯ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಾರ್ಟಿಯ ತಾವರೆಯನ್ನು ಅರಳಿಸಿ ಅದರ ಮುಖಾಂತರ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಿ ಶುಭ ಆಗಲಿ.